ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ದರ ಏರಿಕೆ ವಿಚಾರವಾಗಿ ಕಲ್ಲಿದ್ದಲಿನ ದರ ಏರಿಕೆಯಾಗಿದೆ. ಥರ್ಮಲ್ ಪವರ್ ಪ್ಲಾಂಟ್ ಸರಬರಾಜಾಗುವ ಕಲ್ಲಿದ್ದಲು ದರ ಏರಿಕೆಯಾಗಿದೆ. ಹಿಂದೆ 5,000ದಿಂದ 6,000ಗೆ ಪ್ರತಿ ಟನ್ ಸಿಗುತ್ತಿತ್ತು. ಈಗ ಪ್ರತಿ ಟನ್ನಿಗೆ 12,000ದಿಂದ 15,000ಕ್ಕೆ ಬೆಲೆ ಏರಿಕೆಯಾಗಿದೆ. ನಾವು ಮುಖ್ಯವಾಗಿ ಕಲ್ಲಿದ್ದಲು ಆಧಾರಿತ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದೇವೆ. ಕಲ್ಲಿದ್ದಲು ಬೆಲೆ ಹೆಚ್ಚಾದ್ದರಿಂದ ವಿದ್ಯುತ್ ಬೆಲೆ ಹೆಚ್ಚಾಗಿದೆ. ಇದು ಕೇವಲ ತಾತ್ಕಾಲಿಕ ದರ. ಕಲ್ಲಿದ್ದಲು ದರ ಇಳಿಕೆಯಾದಾಗ ವಿದ್ಯುತ್ ದರ ಇಳಿಕೆಯಾಗುತ್ತೆ, ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ಮುಂದಿನ ಚುನಾವಣೆಯಲ್ಲಿ 150 ಸೀಟು ಗೆಲುವಿನ ಗುರಿ ಹೊಂದಿದ್ದೇವೆ. ರಾಜಕಾರಣದಲ್ಲಿ ಪ್ರತಿ ಪಕ್ಷಕ್ಕೂ ತಮ್ಮದೇ ಟಾರ್ಗೆಟ್ ಇರುತ್ತೆ. ಕೇಂದ್ರದ ಹಿರಿಯರು ತಮ್ಮ ಅನುಭವದ ಆಧಾರದಲ್ಲಿ ಗೈಡ್ ಮಾಡ್ತಾರೆ. ನಮಗೆ 150 ಸೀಟ್ ಗೆಲ್ಲುವ ಗುರಿ ಕೊಟ್ಟಿದ್ದಾರೆ. 130ಕ್ಕೂ ಅಧಿಕ ಸೀಟ್ ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದರು. ಧರ್ಮ ಸಂಘರ್ಷ ಕೈಗಾರಿಕಾ ವಲಯದ ಮೇಲೆ ಪರಿಣಾಮ ಆಗುತ್ತಾ ಎಂದು ಕೇಳಿದ ಪ್ರಶ್ನೆಗೆ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ನೀಡಿದ್ದು, ಕೈಗಾರಿಕಾ ಕ್ಷೇತ್ರಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಆ ವಿಚಾರವೇ ಬೇರೆ, ಈ ವಿಚಾರವೇ ಬೇರೆ. ರಾಜ್ಯದ ವಾತಾವರಣ, ಕೈಗಾರಿಕಾ ನೀತಿ, ಸರ್ಕಾರದ ಸ್ಪಂದನದ ಆಧಾರದಲ್ಲಿ ಕೈಗಾರಿಕೆ ಬರುತ್ತೆ. ಧರ್ಮ ಸಂಘರ್ಷ ಕೈಗಾರಿಕೋದ್ಯಮದ ಮೇಲೆ ಯಾವುದೇ ಪರಿಣಾಮ ಮಾಡಲ್ಲ. ರಾಜ್ಯದಲ್ಲಿ ಮೈಕ್ ಬ್ಯಾನ್ ವಿಚಾರವಾಗಿ ಮಾತನಾಡಿದ ಅವರು, ಈ ಬಗ್ಗೆ ಕೆಲವು ಮಂದಿ ಚರ್ಚೆ ಮಾಡುತ್ತಿದ್ದಾರೆ. ನಮ್ಮಂಥ ಉದ್ದಿಮೆದಾರರು ಆ ಕಡೆ ನೋಡೋಕೆ ಹೋಗಲ್ಲ. ನಮ್ಮದೇ ಒಂದು ಬೇರ್ಲೋಕ. ಈ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ, ಹಿರಿಯರು ಮಾತಾಡ್ತಾರೆ. ಬಿಜೆಪಿ ಪಕ್ಷದ ವ್ಯವಸ್ಥೆಯಲ್ಲಿ ವಕ್ತಾರರು ಉತ್ತರ ಕೊಡ್ತಾರೆ. ಪ್ರತಿಯೊಬ್ಬರು ತಮ್ಮ ಅನಿಸಿಕೆ ಹೇಳಿದರೆ ಗೊಂದಲವಾಗುತ್ತೆ ಎಂದರು. ಜೊತೆಗೆ ಬಸವರಾಜ ಹೊರಟ್ಟಿ ಬಿಜೆಪಿ ಸೇರ್ಪಡೆ ವಿಚಾರವಾಗಿ ಮಾತನಾಡಿದವರು, ಬಸವರಾಜ ಹೊರಟ್ಟಿ ನನ್ನ ತಾಲೂಕಿನವರು. ಕಳೆದ 35 ವರ್ಷದಿಂದ ನನಗೆ ಪರಿಚಯ. ಅವರ ಕುಟುಂಬವು ನನಗೆ ಆತ್ಮೀಯ. ಬಿಜೆಪಿ ಬರುವುದಕ್ಕೆ ಬಹಳ ಸ್ವಾಗತವಿದೆ. ಆ ಭಾಗದಲ್ಲಿ ನಮ್ಮ ಪಕ್ಷ ಮತ್ತಷ್ಟು ಗಟ್ಟಿಮುಟ್ಟಾಗುತ್ತೆ. ಅತಿ ಹೆಚ್ಚು ಅಂತರದಿಂದ ನಾವು ಅಲ್ಲಿ ಗೆಲ್ತೇವೆ ಎಂದು ಹೇಳಿದರು. ವೈಯಕ್ತಿಕವಾಗಿ ಭಾಳ ಸಂತೋಷ ಆಗಿದೆ ಮತ್ತು ಅವ್ರು ಭಾಳ ಹಾರ್ದಿಕವಾಗಿ ಸ್ವಾಗತ ಮಾಡ್ತೀವಿ. ಅವರು ಸೇಮ್ ವಿಧಾನ ಪರಿಷತ್ತಿನ ಒಂದು ಸೀಟನ್ನು ಕೊಡಬೇಕು ಅನ್ನೋಂಥದ್ದಿದೆ. ಅವ್ರು ಈಗಾಗಲೇ ಸಿಟ್ಟಿಂಗ್ ಇರೋದ್ರಿಂದ ಅದು ಮುಂದುವರಿತಾ ಇದ್ದಾರೆ. ಆ ಕಡೆ ನೋಡಲಿಕ್ಕೆ ಹೋಗಲ್ಲ.